ಮತಾಂತರ ನಿಷೇಧ ಕಾಯ್ದೆಯ ಜಾರಿಯನ್ನ ಎಲ್ಲ ಧರ್ಮ ಹಾಗೂ ಎಲ್ಲ ಪಕ್ಷದವರು ಬಹಳ ಹೆಮ್ಮೆಯಿಂದ ಸ್ವಾಗತಿಸಬೇಕು. ಮತಾಂತರದ ಸಮಸ್ಯೆ ಯಾವುದೇ ಒಂದು ವರ್ಗ ಅಥವಾ ಜಾತಿ ಧರ್ಮಕ್ಕೆ ಸೀಮಿತವಾಗಿದ್ದಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಕುರಿತು ಮಾತನಾಡಿದ ಅವರು, ಯಾವುದೇ ಸಣ್ಣ ಸಮುದಾಯಕ್ಕೂ ಅನ್ಯಾಯ ಆಗಬಾರದು, ಜೊತೆಗೆ ವಂಚನೆಯ ಮೂಲಕ ವಿವಾಹ ಆಗುವುದಾಗಿ ಹೇಳಿ ನಂಬಿಸಿ ಮತಾಂತರ ಮಾಡುವುದು ಶಾಸನಕ್ಕೂ ವಿರೋಧವಾಗಿದೆ, ಸಾಮಾಜಿಕ ನ್ಯಾಯಕ್ಕೂ ವಿರೋಧವಾಗಿದೆ. ಹೀಗಾಗಿ ಎಲ್ಲ ಧರ್ಮಕ್ಕೂ ಇದು ವಿರೋಧವಾಗಿದೆ ಎಂದರು. ಮತಾಂತರ ಕಾಯ್ದೆಯನ್ನು ಕೆಳಮನೆಯಲ್ಲಿ ನಾವು ಬಹಳ ತುರುಸಿನಿಂದ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಇಡೀ ರಾಜ್ಯದ ಮತ್ತು ದೇಶದ ಜನ ಸಹಮತ ಕೊಡುವ ರೀತಿಯಲ್ಲಿ ನಾವು ಮಂಡನೆ ಮಾಡಿದ್ದೇವೆ ಮತ್ತು ಆ ಬಿಲ್ಲನ್ನು ನಾವು ಕೆಳಮನೆಯಲ್ಲಿ ಪಾಸ್ ಮಾಡಿಕೊಂಡಿದ್ದೇವೆ. ಮೇಲ್ಮನೆಯಲ್ಲಿ ಸಹಜವಾಗಿ ನಮಗೆ ಬಹುಮತ ಇಲ್ಲ. ಆ ಕಾರಣಕ್ಕೆ ನಾವು ಸಚಿವ ಸಂಪುಟದಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವುದರ ಮೂಲಕ ಅದರ ಆದೇಶವನ್ನು ಆ ಕಾಯ್ದೆಯನ್ನು ಅನುಷ್ಠಾನ ಮಾಡ್ತೇವೆ. ನಂತರ ನಮಗೆ ಜನವರಿ ಮೇಲೆ ನಮಗೆ ಸಹಜವಾಗಿ ಬಹುಮತ ಬರುತ್ತೆ ಪ್ರಜಾಪ್ರಭುತ್ವದಲ್ಲಿ, ಆವಾಗ ನಾವು ಮೇಲ್ಮನೆಯಲ್ಲಿ ಪಾಸ್ ಮಾಡಿಕೊಳ್ತೇವೆ. ಈ ಮತಾಂತರ ನಿಷೇಧ ಕಾಯ್ದೆ ಅಂತೇಳಿ ಧಾರ್ಮಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ನಾವು ಏನು ತಂದಿದ್ದೇವೆ, ನನ್ನ ದೃಷ್ಟಿಯಲ್ಲಿ ಎಲ್ಲ ಧರ್ಮದವರು, ಎಲ್ಲ ವರ್ಗದವರು, ಎಲ್ಲ ಜಾತಿಯವರು, ಎಲ್ಲ ಪಕ್ಷದವರು ಇದನ್ನು ಅತ್ಯಂತ ಹೆಮ್ಮೆಯಿಂದ ಸ್ವಾಗತಿಸಬೇಕು. ಯಾಕಂತೇಳಿದರೆ ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ವರ್ಗಕ್ಕೆ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದಂಥ ಮತಾಂತರದ ಸಮಸ್ಯೆಗಳಲ್ಲ. ಅದು ಹಿಂದೂ ಇರ್ಬೋದು, ಜೈನ್, ಬೌದ್ಧ, ಪಾರ್ಸಿ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರಿಗೂ ಕೂಡ ಅನ್ವಯಿಸುವಂಥ ಒಂದು ವ್ಯವಸ್ಥೆ. ಯಾವುದೋ ಒಂದು ಕಡೆಯಲ್ಲಿರುವಂಥ ಸಣ್ಣ ಸಮುದಾಯ ಹೊಂದಿದ್ರೆ, ಸಣ್ಣ ಧರ್ಮ ಹೊಂದಿದ್ರೆ ಆ ಧರ್ಮಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋದು ಸೇರಿದಂತೆ ವಂಚನೆಯ ಮೂಲಕ, ಬಲಾತ್ಕಾರದ ಮೂಲಕ, ಮೋಸದ ಮೂಲಕ, ವಿವಾಹ ಮಾಡಿಕೊಳ್ಳೋದಾಗಿ ನಂಬಿಸೋದ್ರ ಮೂಲಕ ಮತಾಂತರ ಮಾಡುವಂಥದ್ದು ಅದು ಶಾಸನಕ್ಕೂ ವಿರೋಧ, ಸಾಮಾಜಿಕ ನ್ಯಾಯಕ್ಕೂ ವಿರುದ್ಧ, ಎಲ್ಲ ಧರ್ಮಗಳಿಗೂ ವಿರುದ್ಧ. ಎಲ್ಲ ಧರ್ಮ ಆ ಕಾರಣಕ್ಕೋಸ್ಕರ ಈ ಮತಾಂತರ ನಿಷೇಧ ಕಾಯ್ದೆ ಅಂತ ಹೇಳಿ ಕರ್ನಾಟಕದಲ್ಲಿರುವಂಥ ನಮ್ಮ ಸರ್ಕಾರ, ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಏನು ತಂದಿದೆ, ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಮತ್ತು ಮಾನವೀಯತೆಗೆ ಮೌಲ್ಯಗಳನ್ನು ಕೊಡಬಲ್ಲ, ವಿಶ್ವಾಸದ ಒಂದು ರಾಜಕಾರಣ ಮಾಡುವಂಥ ಎಲ್ಲರೂ ಕೂಡ ಅತ್ಯಂತ ಹೆಮ್ಮೆಯಿಂದ ಇದು ಸ್ವಾಗತಿಸಬೇಕು ಅಂತ ಅನಿಸುತ್ತೆ ನನಗೆ. ಯಾರಿಗಾದರೂ ವಿರೋಧ ಮಾಡೋರಿದ್ದರೆ ರಾಜಕೀಯ ಕಾರಣಗಳು ಇರ್ಬೋದು ಅನ್ನೋದು ಬಿಟ್ಟರೆ ಎಲ್ಲರ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ಈ ಮತಾಂತರ ನಿಷೇಧ ಕಾಯ್ದೆನೇ ಎಲ್ಲರೂ ಸ್ವಾಗತಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ.